ನಮ್ಮ ತುಮಕೂರು ನಮ್ಮ ತುಮಕೂರು ನಮ್ಮ ತುಮಕೂರು ನಮ್ಮ ತುಮಕೂರು ಮಾಧ್ಯಮ ನಮ್ಮ ತುಮಕೂರು ವಾಹಿನಿ ನಮ್ಮ ತುಮಕೂರು ಮಾಧ್ಯಮವು ನಮ್ಮ ತುಮಕೂರು ಸುದ್ದಿ ಮಾಧ್ಯಮ ನಮ್ಮ ತುಮಕೂರು ವಾಹಿನಿ ನಮ್ಮ ತುಮಕೂರು ಎಂಬ ನ್ಯೂಸ್ ಚಾನಲ್ ನಮ್ಮ ತುಮಕೂರು ಎಲ್ಲೆಡೆ ಹಬ್ಬಿ ಬೇರೇನಿಲ್ಲ ಬೇರೆ ಯಾರಿಲ್ಲ ನಮ್ಮ ತುಮಕೂರು ನಮ್ಮದೇ ಸುದ್ದಿ. ನಮಸ್ಕಾರ ಬಂಧುಗಳೇ, 1 ವರ್ಷ ತುಂಬಿದಂಥ ನಮ್ಮ ತುಮಕೂರು 24x ನ್ಯೂಸ್ ಕನ್ನಡ ಚಾನಲ್ಗೆ 1 ವರ್ಷ ತುಂಬಿದೆ. ಅವರಿಗೆ ಭಾರತೀಯ ವಿದ್ಯಾರ್ಥಿ ಸಂಘ BVS ವತಿಯಿಂದ ಶುಭವನ್ನು ಕೋರ್ತಾ, ಏನು ನಮ್ಮ ತುಮಕೂರು 24x7 ಕನ್ನಡ ಚಾನಲ್ಲು ಅದ್ಭುತವಾಗಿ ವರದಿಯನ್ನು ಪ್ರಸಾರ ಮಾಡ್ತಾಯಿದೆ. ಹೊಸ ವಿಷಯಗಳ ಬಗ್ಗೆ ನ್ಯೂಸ್ ಪ್ರಸಾರ ಮಾಡ್ತಾಯಿದೆ. ನಾನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾಯಿದ್ದೀನಿ. ಏನು 24x7 ನಮ್ಮ ತುಮಕೂರು ಕನ್ನಡ ನ್ಯೂಸ್ ಚಾನಲ್ಲು ಇನ್ನೂ ಹೆಚ್ಚು ಬೆಳೀಲಿ, ಹೆಚ್ಚು ಎತ್ತರಕ್ಕೆ ಏರಲಿ. ಮತ್ತು ಏನು ಇಡೀ ಸಿಬ್ಬಂದಿ ವರ್ಗ, ನಮ್ಮ ತುಮಕೂರು ಸಿಬ್ಬಂದಿ ವರ್ಗ ಕೆಲಸ ಮಾಡ್ತಾಯಿದೆ, ಭಾಳ ಅದ್ಭುತವಾಗಿ ಮಾಡ್ತಾಯಿದ್ದೀರಾ. ನಿಮಗೆಲ್ರಿಗೂ ಶುಭವಾಗಲಿ ಅಂತ 1 ವರ್ಷ ತುಂಬಿಕೊಂಡಂಥ ನಮ್ಮ ತುಮಕೂರು ಚಾನಲ್ಗೆ ಗುಡ್ ಲಕ್. ಆತ್ಮೀಯ ನಮ್ಮ ತುಮಕೂರು ಮಾಧ್ಯಮದ ವೀಕ್ಷಕರಿಗೆ ನಮಸ್ತೆ. ಏನಕ್ಕೆ ವಿಡಿಯೋ ಅಂತ ಹೇಳಿದ್ರೆ, ನಮ್ಮ ತುಮಕೂರು ಮಾಧ್ಯಮ ಬಂದು 1 ವರ್ಷ ಆಗಿದೆ. ಈಗಾಗಲೇ ನಮ್ಮ ಸುದ್ದಿಗಳನ್ನು ಮತ್ತು ನಮ್ಮ ವೆಬ್ ಪೋರ್ಟಲ್ ನ್ಯೂಸನ್ನು ನೋಡ್ತಾ ಬಂದಿರ್ತೀರಾ. ಸೊ ಸಾಕಷ್ಟು ನಾವು ಜನಪರ ಕಾಳಜಿ ಇರುವಂಥ ಒಂದು ಸುದ್ದಿಗಳನ್ನೇ ಮಾಡ್ತಾ ಬಂದಿದ್ದೀವಿ. ಜೊತೆಯಲ್ಲಿ ನಾವು ಯಾವುದೇ ರಾಜಕೀಯ ಪಕ್ಷ ಅಥವಾ ವ್ಯಕ್ತಿಗೆ ಪರವಾಗಿ ಇಲ್ಲಿ ತನಕ ನಾವು ಯಾವುದೇ ನ್ಯೂಸ್ ಮಾಡಿಲ್ಲ. ಜಾತಿ ಧರ್ಮ ಅಂತ ಯಾವುದೇ ನ್ಯೂಸ್ಗಳನ್ನು ಮಾಡಿಲ್ಲ. ಕಾರಣ ಒಂದೇ, ನಮ್ಮ ತುಮಕೂರು ಮಾಧ್ಯಮದಲ್ಲಿ ಬರುವಂಥ ಸುದ್ದಿಗಳು ನೈಜ ಸುದ್ದಿಗಳಾಗಿರಬೇಕು. ಜೊತೆಯಲ್ಲಿ ಜನರಿಗೆ ತಪ್ಪು ಸಂದೇಶ ಕೊಡದಿರ ನಿಜವಾದ ಸುದ್ದಿಗಳನ್ನು ನೀಡುತ್ತಾ ಬರ್ತಾ ಹೋಗ್ತಾ ಇರಬೇಕು. ಇದೇ ನಮ್ಮ ಉದ್ದೇಶ. ಸೊ ಅದರಿಂದ ಈ ಒಂದು ವರ್ಷದ ಪೂರೈಸಿರುವ ಒಂದು ಜೊತೆಯಲ್ಲಿ ನಮ್ಮ ತುಮಕೂರು ಮಾಧ್ಯಮಕ್ಕೆ ಎಲ್ಲ ಕಡೆಯಿಂದ ವ್ಯಾಪಕವಾದ ಬೆಂಬಲವನ್ನು ಸೂಚಿಸ್ತಾ ಬಂದಿರ್ತಾರೆ. ಸೊ ನಿಮ್ಮ ಒಂದು ಸಹಕಾರ ಬೆಂಬಲ ಹೀಗೆ ನಮ್ಮ ತುಮಕೂರು ಮಾಧ್ಯಮಕ್ಕೆ ಸಿಗಲಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಆದಷ್ಟು ಒಳ್ಳೊಳ್ಳೆ ಸುದ್ದಿಗಳನ್ನು, ನಿಮ್ಮ ಒಂದು ಭಾಗಗಳಲ್ಲಿ ಬರುವಂಥ ಸುದ್ದಿಗಳನ್ನು ನಮ್ಮ ವಾಟ್ಸಪ್ ನಂಬರ್ ಮೂಲಕ ಸುದ್ದಿಗಳನ್ನು ಶೇರ್ ಮಾಡ್ಕೊಳ್ಳಿ. ಅಥವಾ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೆ ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಈ ಒಂದು ಹೊಸ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಸಹಕಾರ ಎಲ್ಲ ಪ್ರತಿಯೊಂದು ಬೇಕು. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ತುಮಕೂರು ಜಿಲ್ಲೆ, ರಾಜ್ಯ, ರಾಷ್ಟ್ರಗಳ ವಿಷಯಗಳನ್ನು ನಿರಂತರವಾಗಿ ಪ್ರಸಾರ ಮಾಡುತ್ತಿರುವ ನಮ್ಮ ತುಮಕೂರು ಮಾಧ್ಯಮ ಬಹಳ ವೇಗವಾಗಿ ಬೆಳೆಯುತ್ತಿದೆ. ತುಮಕೂರಿನ ಹೆಸರಿನಲ್ಲೇ ಇರುವಂತಹ ನಮ್ಮ ತುಮಕೂರು ಮಾಧ್ಯಮ ಸುದ್ದಿಗಳನ್ನು ಪಡೆಯಲು ವಿಶ್ವದಾದ್ಯಂತ ಓದುಗರನ್ನು ಹೊಂದಿದೆ. ಇದು ಒಂದು ಉತ್ತಮ ಆಯ್ಕೆಯಾಗಿರೋದ್ರಿಂದ ತಾವೆಲ್ಲರೂ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಧನ್ಯವಾದಗಳು. ಅಧ್ಯಕ್ಷರಾದ ವಿ ಪ್ರಸಾದ್. ನಾವು ಏನು ವಿಷಯ ತಿಳಿಸ್ತಾರೆ ಅಂತಂದರೆ, ನಮ್ಮ ತುಮಕೂರು ವಾಹಿನಿ ಭಾಳ ವಿಶೇಷವಾಗಿ ಆಲೋಚನೆಯಿಂದ ಭಾಳ ಜನಗಳ ಮಾಹಿತಿಯನ್ನು ಕೊಡ್ತಾ ಇರೋದು. ನಂತರ ನಮ್ಮ ತುಮಕೂರು ನಟರಾಜ್ ರವರಿಗೆ ಶುಭಾಶಯಗಳು, ಹಾಗೂ ನಮ್ಮ ಮಾಧುಸ್ವಾಮಿರವರಿಗೂ ಶುಭಾಶಯಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸಂಕುಮಾರ್ ಅಂತೇಳಿ, DSS ತಾಲೂಕು ಸಂಚಾಲಕ ಅಂಬೇಡ್ಕರ್ ವಾದ. ಏನು ಈ ವಾಹಿನಿ ಸಾಕಷ್ಟು ಆಗಲಿಂದ ಜನಪರವಾಗಿ ಕೆಲಸ ಮಾಡ್ಕೊಳ್ತಿದೆ. ಮುಂದಿನ ದಿನಗಳಲ್ಲೂ ಯಥೇಚ್ಛವಾಗಿ ಇದು ಜನಪರ ನಿಂತ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿನ ವರದಿಗಾರರಾದ ಮಾಧುಸ್ವಾಮಿ ಅವರು, ಇದರ ಮೂಲ ಸಂಪಾದಕರಾದ ನಟರಾಜ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಮುಂದಿನ ದಿನಗಳಲ್ಲೂ ಜನಪರವಾಗಿ ನಿಂತಿರಲಿ. ಇದು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ನಾವು ಯಥೇಚ್ಛವಾಗಿ ಇಡೀ ತಾಲೂಕಾದ್ಯಂತ ಇರ್ಬೋದು, ಜಿಲ್ಲಾದ್ಯಂತ ಇರ್ಬೋದು, ನಾವು ಇವರಿಗೆ ಬೆಂಬಲವಾಗಿ ಧನಿಗೂಡಿಸ್ತೀವಿ. ಇದಕ್ಕೆ ಜನಪರ ಕೆಲಸ ಮಾಡೋದಕ್ಕೆ ನಮ್ಮ ಕಡೆಯಿಂದ ತುಂಬ ಹೃದಯ ಧನ್ಯವಾದ. ಜೈ ಯೇಸು ಕ್ರಿಸ್ತ, ಜೈ ಭೀಮ್, ಜೈ ಭಾರತ್. ನಾನು ನಿಮ್ಮ ರಾಷ್ಟ್ರವಾದಿ ಪ್ರದೀಪ್. ರಾಷ್ಟ್ರೀಯ ಕ್ರೈಸ್ತರ ಒಕ್ಕೂಟ, ನ್ಯಾಷನಲ್ ಕ್ರಿಶ್ಚಿಯನ್ ಫೆಡರೇಷನ್ ಸಂಸ್ಥಾಪಕ
ಹಾಗೂ ಸಿಟಿಸನ್ ರೈಟ್ಸ್ ಸಂಸ್ಥಾಪಕ. ಏನು ನಮ್ಮ ಈ ಸುದ್ದಿವಾಹಿನಿ ನಮ್ಮ ತುಮಕೂರು ಎಂಬ ಸುದ್ದಿವಾಹಿನಿ ಸಾಮಾಜಿಕ ಜಾಲತಾಣದ್ದು. ಇದು ಎಲ್ಲ ಸಮುದಾಯದ ಒಂದು ಧ್ವನಿಯಾಗಿ ನಮ್ಮ ರಾಜ್ಯದ ಎಲ್ಲ ಜನರ ಬೆನ್ನೆಲುಬು ಆಗಿ ರೈತರಿಗೆ, ಯುವಕರಿಗೆ ಎಲ್ಲರಿಗೂ ಒಂದು ಸಪೋರ್ಟಿವ್ ಅಂದರೆ ಬೆಂಬಲವಾಗಿ ಈ ಸುದ್ದಿವಾಹಿನಿ ಮುಂದುವರೆಯಲಿ. ಸೊ ಯಾವುದೇ ಒಂದು ಅಡ್ಡಿ, ಆತಂಕ, ಅಡ್ಡತಡೆ ಯಾವುದೂ ಬರದಿರಂಗೆ ಈ ಸುದ್ದಿವಾಹಿನಿ ಈ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಲಿ. ಈ ಸುದ್ದಿವಾಹಿನಿಯಲ್ಲಿ ಜನರಿಗಾಗಿ ಕೆಲಸ ಮಾಡುವ ಎಲ್ಲರಿಗೂ ಧನ್ಯವಾದಗಳು. ಸೊ ಈ ಸುದ್ದಿವಾಹಿನಿ ಎಲ್ಲ ರೀತಿಯ ಬೆಂಬಲ, ಸಕ್ಸಸ್ ಪಡೆಯಲಿ. ಜೈ ಭಾರತ್, ಜೈ ಭೀಮ್. ನಾನು ಸಂಜೆ ಪತ್ರಿಕೆಯ ತಾಲೂಕು ವರದಿಗಾರ ಅಂತ. ನಮ್ಮ ತುಮಕೂರು ಸುದ್ದಿವಾಹಿನಿ ಏನಿದೆ, ಕಳೆದ 3 ವರ್ಷದಿಂದ ಸತತವಾಗಿ ಜನರ ಗಮನ ಸೆಳೆದು ಅವರ ನಾಡಿ ಮಿಡಿತಗಳನ್ನು ಅರ್ಥ ಮಾಡಿಕೊಂಡು ಅವರ ಆಗು ಹೋಗುಗಳಲ್ಲಿ ಸಮಾಜದಲ್ಲಿ ನಿಂತು ಅಂಕುಡೊಂಕುಗಳ ತಿದ್ದುತ್ತಾ ಜನಮನ್ನಣೆಯನ್ನು ಗಳಿಸುವಲ್ಲಿ ಯಶಸ್ವಿಯಾಗಿ ಸದಾಕಾಲ ಹೀಗೆ ಇರಲಿ, ಸದಾಕಾಲ ಮುನ್ನುಗ್ತಾ ಇರಲಿ. ಇನ್ನೂ ಈ ನಮ್ಮ ಮಾಧ್ಯಮ ಇನ್ನೂ ಅತಿ ಎತ್ತರಕ್ಕೆ ಬೆಳೆಯಲಿ ಅಂತ ಎಲ್ಲರೂ ಆಶಿಸೋಣ. ನಮ್ಮ ತುಮಕೂರು ಎಂಬ ನ್ಯೂಸ್ ಚಾನಲ್ ಬರ್ತಾ ಇದೆ. ಭಾಳ ಬಡವ್ರ ಪರ ಮತ್ತು ಮಹಿಳೆಯರ ಪರ ಒಳ್ಳೆ ಕೆಲಸವನ್ನು ನಿರ್ವಹಿಸ್ತಿದ್ರಿ. ಈ ವಾಹಿನಿಯ ಮುಖ್ಯಸ್ಥರಾದಂಥ ನಟರಾಜ್ ಸರ್ಗೆ ಧನ್ಯವಾದಗಳು. ಮತ್ತು ನಮ್ಮ ಇಲ್ಲಿ ಕ್ಷೇತ್ರದ ತಾಲೂಕಿನಾದಂಥ ವರದಿಗಾರರಂಥ ಮಾದೇವಸ್ವಾಮಿ ಅವರು ಕೂಡ ಒಳ್ಳೆ ಕೆಲಸ ಕಾರ್ಯಗಳನ್ನ ಭಾಳ ಅಚ್ಚುಕಟ್ಟಾಗಿ ಯಾವುದೇ ನಿಷ್ಪಕ್ಷತೆಯಿಂದನೇ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಿದ್ದಾರೆ. ಮತ್ತು ಈ ಚಾನಲ್ ಮುಂದುವರಿಸಬೇಕು ಅಂತೇಳಿ ನಾವು ಈ ಮೂಲಕ ಕೋರ್ಕೊತೀನಿ. ಈ ಚಾನಲ್ಗೆ ಒಳ್ಳೆ ಶುಭವಾಗಲಿ ಅಂತ ಕೂಡ ನಾನು ಹಾರೈಸ್ತೀನಿ. ನಮ್ಮ ತುಮಕೂರು ಸುದ್ದಿ ಮಾಧ್ಯಮ ಚೆನ್ನಾಗಿ ಮೂಡಿ ಬರ್ತಾಯಿದೆ ಮತ್ತು ಬಡವರ ಪರವಾಗಿ ಕೆಲಸ ಮಾಡ್ತಾಯಿದೆ. ಆದ್ದರಿಂದ ಸುದ್ದಿ ಮಾಧ್ಯಮದ ವರದಿಗಾರದ ನಮ್ಮ ತುಮಕೂರು ಸುದ್ದಿ ಮಾಧ್ಯಮದ ಮುಖ್ಯಸ್ಥರಾದ ನಟರಾಜ್ ಅವರಿಗೆ ಶುಭಾಶಯವಾಗಲಿ. ಮತ್ತು ಈ ಶ್ರೀಕೋಟೆ ವರದಿಗಾರರಾದಂಥ ಮಲಾರ ಮಹಾದೇವ ಸ್ವಾಮಿಯವ್ರಿಗೂ ಶುಭವಾಗಲಿ. ಒಳ್ಳೊಳ್ಳೆ ವರದಿಗಳು ನೀಡಿ ಜನರ ವಿಶ್ವಾಸ ಗಳಿಸುವಲ್ಲಿ ಯಶಸ್ವಿಯಾಗಲಿ ಅಂತ ಈ ಮೂಲಕ ಸುದ್ದಿ ಮಾಧ್ಯಮಕ್ಕೆ ನಾನು ಆಶಯ ವ್ಯಕ್ತಪಡಿಸ್ತೀನಿ. ನಮ್ಮ ತುಮಕೂರು ವಾಹಿನಿ ಏನು ಈ ಭಾಗ ನಮ್ಮ ಮೈಸೂರು ಜಿಲ್ಲೆಯ ಭಾಗದಲ್ಲಿ ಬಹಳ ಜನಪ್ರಿಯತೆಯನ್ನು ಹೊಂದುತ್ತಿದ್ದು ಬಹಳ ಚುರುಕಾಗಿ ಕೆಲಸ ನಿರ್ವಹಿಸ್ತಿದೆ. ಅದರಲ್ಲೂ ಕೂಡ HD ಕೋಟೆ ತಾಲೂಕಿನಲ್ಲಿ ಭಾಳ ಸುದ್ದಿ ಮಾಡ್ತಿದೆ. ಈ ವಾಹಿನಿ ನೇರ ಮತ್ತು ನಿಷ್ಪಕ್ಷವಾದಂಥ ಸುದ್ದಿಗಳನ್ನು ತುಂಬ ಜನಗಳಿಗೆ ಹರಡ್ತಿರೋದು ಮತ್ತು ರೈತ ಬಾಂಧವರು ಇತರೆ ಎಲ್ಲ ಸಮಸ್ಯೆಗಳು ಕೂಡ ಸ್ಪಂದಿಸ್ತಿದೆ ಅಂತ ನಮಗೆ ತುಂಬ ಸಂತೋಷವಾಗ್ತಾಯಿದೆ. ಅದರಿಂದ ಈ ವಾಹಿನಿಯ ಮುಖ್ಯಸ್ಥರಾದಂಥ ನಟರಾಜರವರಿಗೆ ಹಾಗೂ ನಮ್ಮ HD ಕೋಟೆ ತಾಲೂಕಿನ ಮಲಾರ ಮಹದೇವಸ್ವಾಮಿ ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ವಾಹಿನಿ ತುಂಬ ಎಲ್ಲ ಕಡೆ ಕರ್ನಾಟಕದಾದ್ಯಂತ ಪ್ರಸಾರಗೊಳ್ಳಲಿ ಅಂತ ನಾವು ಈ ವಾಹಿನಿಗೆ ಶುಭಾಶಯವನ್ನು ಕೋರುತ್ತಿದ್ದೇವೆ. ನಮ್ಮ ಸ್ನೇಹಿತರಾದ ಮಂಜು ಸೆವಣೂರು ವರದಿ ಮಾಡುವ ನಮ್ಮ ತುಮಕೂರು ಮಾಧ್ಯಮವು ರಾಷ್ಟ್ರ ಮತ್ತು ರಾಜ್ಯಗಳಲ್ಲಿ ತುಂಬ ಚೆನ್ನಾಗಿ ಮೂಡಿಬರುತ್ತಿದೆ. ನಮ್ಮ ತುಮಕೂರು ವಾಹಿನಿಯು ಇನ್ನೂ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಿ ಎಂದು ನಾವು ಹಾರೈಸುತ್ತಾ ಎಲ್ಲ ಜನರಿಗೆ ಕೇಳಿಕೊಳ್ಳುವುದೆಂದರೆ ನಮ್ಮ ತುಮಕೂರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ನಮಸ್ಕಾರ, ನಾನು ವೆಂಕಟೇಶ್ ಅಂತ. ನಮ್ಮ ತುಮಕೂರು ಮಾಧ್ಯಮ ನಾನು ಸಾಮಾನ್ಯವಾಗಿ ನೋಡ್ತಾ ಇದ್ದೀನಿ. ಎಲ್ಲ ಮಾಧ್ಯಮಗಳಿಗಿಂತ ವಿಶೇಷವಾಗಿ ಬಿಸಿ ಬಿಸಿ ವಿಷಯಗಳು ರಾಜ್ಯದ್ದು, ರಾಷ್ಟ್ರ ಮಟ್ಟದ್ದು ಮತ್ತು ಜಿಲ್ಲಾ ಮಟ್ಟದ್ದು, ತಾಲೂಕು ಮಟ್ಟದ್ದು ಎಲ್ಲ ಕೂಡ ಪ್ರಸಾರ ಆಗ್ತವೆ, ನೋಡ್ತಾ ಇದ್ದೀವಿ. ಅದರಿಂದ ಎಲ್ಲ ಕೂಡ ಬೆಂಬಲಿಸಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ತುಂಬ ನಮ್ಮ ತುಮಕೂರು ಮಾಧ್ಯಮ ತುಂಬ ಬಿಸಿ ಬಿಸಿ ಚರ್ಚೆಯನ್ನು ಕೊಡ್ತಕ್ಕಂಥ ಮಾಧ್ಯಮ ಎಲ್ಲ ಬೆಂಬಲಿಸಿ ಸೃಷ್ಟಿಸಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ತುಮಕೂರು ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ GL ನಟರಾಜು. ನಮ್ಮ ತುಮಕೂರು ಮಾಧ್ಯಮಕ್ಕೆ ವೀಕ್ಷಕರು ತೋರಿಸಿರುವ
ಬೆಂಬಲ ನಮ್ಮನ್ನು ಮೂಕ ವಿಸ್ಮಯಗೊಳಿಸಿದೆ. ನಮ್ಮ ಜಿಲ್ಲೆ, ರಾಜ್ಯ, ರಾಷ್ಟ್ರ ಹಾಗೂ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಆನ್ಲೈನ್ ಮೂಲಕ ನಮ್ಮ ತುಮಕೂರು ಮಾಧ್ಯಮದ ಸುದ್ದಿಗಳನ್ನು ಜನರು ಪಡೆಯುತ್ತಿದ್ದಾರೆ. ಮಾಧ್ಯಮದ ಕಾರ್ಯನಿರ್ವಹಣೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸುತ್ತಿದ್ದಾರೆ. ನಿಮ್ಮ ಬೆಂಬಲ ಸಹಕಾರ ಹೀಗೆ ಇರಲಿ. ಜನರ ಸಮಸ್ಯೆಗಳಿಗೆ ಧ್ವನಿಯಾಗುತ್ತಾ ಹೀಗೆ ಜೊತೆಗೆ ಸಾಗೋಣ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಆಭಾರಿಯಾಗಿರುತ್ತೇವೆ.